ಮಹಾರಾಷ್ಟ್ರದಲ್ಲಿರುವ ಔರಂಗಜೇಬನ ಸಮಾಧಿ ವಿರುದ್ಧ ಕೆಲವರು ನಡೆಸಿರುವ ಹೋರಾಟವು ನಾಗಪುರದಲ್ಲಿ ಹಿಂಸಾಚಾರಕ್ಕೆ ತಿರುಗಿದ್ದು 33 ಪೊಲೀಸರ ಸಹಿತ ಬಹಳಷ್ಟು ಜನರು ಗಾಯಗೊಂಡರು. ಗಾಯಗೊಂಡ 33 ಮಂದಿ ಪೊಲೀಸರಲ್ಲಿ 3 ಉಪ ಪೊಲೀಸ್ ಆಯುಕ್ತರುಗಳು ಸೇರಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರ ಮೇಲೆ ಕೊಡಲಿಯಿಂದ ಹಲ್ಲೆ ನಡೆಸಲಾಗಿದೆ. ಔರಂಗಾಬಾದ್ ಇಲ್ಲವೇ ಈಗಿನ ಸಂಭಾಜಿನಗರದಲ್ಲಿ ಔರಂಗಜೇಬನ ಸಮಾಧಿ ಇದೆ. ಸಂಭಾಜಿ ಅರಸನಾಗಿದ್ದಾಗಲೇ ಔರಂಗಜೇಬ ಇಲ್ಲಿ ಸತ್ತು ಅಲ್ಲೇ ಸಮಾಧಿ ಕಟ್ಟಲಾಗಿದೆ. ಅದನ್ನು ತೆಗೆಯಬೇಕು ಎಂದು ಈಗ ಹಲವರು ಕೂಗೆಬ್ಬಿಸಿದ್ದು ಅದು ಹಿಂಸಾಚಾರಕ್ಕೆ ದಾರಿ ಮಾಡಿದೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಮತ್ತು ಉಪಮುಖ್ಯಮಂತ್ರಿಗಳು ನಾಗಪುರದ ಹಿಂಸಾಚಾರ ನಮ್ಮದಲ್ಲ, ನಮ್ಮ ಸರ್ಕಾರದ ವಿರುದ್ಧ ಕೆಲವರ ಪಿತೂರಿ ಎಂದು ಹೇಳಿದ್ದಾರೆ. ನಾಗಪುರದ ಹಿಂಸಾಚಾರದ ಸಂಬಂಧ 5 ಎಫ್ಐಆರ್ ಸಲ್ಲಿಸಲಾಗಿದ್ದು 50ಕ್ಕೂ ಹೆಚ್ಚು ಜನರನ್ನು ಪೊಲೀಸರು ಬಂಧಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ನಾಗಪುರ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.